ಫಸ್ಟ್ ಏನು ಮಾತ್ರ ಬೋಟಿಗೆ ಇತ್ತು ಸ್ಟಾರ್ಟಿಂಗ್ ಹುಡುಗಿನ ಕಟ್ಟೆದ ಕೈತಲ್ಲಿ ಡ್ರಾಮಾ ಮಾಡ್ಕೊಂಡಾಗ ಯಾರು ಅಂತ ಅಪ್ಸೆಟ್ ಆಗ್ತೀನಿ ಹೌದು ಇದಕ್ಕೆ ದೈವದ ಬಗ್ಗೆ ಕರೆಕ್ಟ್ ಗೊತ್ತು ನೀವು ಆ ಭಾಗದ ಇದು ಮಲಮಲ್ಲ ದೈವದ ನಿಕಾನ ಉಳ್ಳಾಲ ಸೋಮೇಶ್ವರ ಅಕ್ಷಿತ್ತಡ ಅವಳ ಚಾಮುಂಡಿ ಗುಳಿಗೆ ನಿಕಾಲ ಹಂಚಿದ ಪವರ್ಫುಲ್ ಗುಳಿಗನ ಡ್ರಾಮಾ ಈಗ ಅಪ್ಪ ನಿಂದನೆ ಮಾಡ್ತಿದ್ದಾನ ಅಪಮಾನ ಮಾಡ್ತಿದ್ದಾನ ಒಂಜಿ ಶೋ ಆಡಲ ಆಯ್ದ ಸಾಧ್ಯ ಉಂಟಾಗಿದ್ದಕ್ಕೆ ಈಗ ವಾ ಲೆವೆಲ್ದ ಪನಿಷ್ಮೆಂಟ್ ತಿಕ್ಕುದು ದೈವದ ನಾಟಕ ಮಾಡ್ಬೋದು ಕೂಡ ವಿನಯ್ ಗುರುಜಿ ಓಲು ದೈವದ ನಿಂದನೆ ಮಾಡ್ತಿರೋದು ಮಾಡಲಿ ಆದರೆ ಪಂಕ್ತಿನಿ ಹೆಂಚಿನ ಒಂದು ಪಂಡ ಒಂಜಿ ಗಂಟಾರು ನಾಗಮಂಡಲಕ್ಕೆ ಹೋಗಿದ್ದೇವೆ ನಾಗಮಂಡಲಕ್ಕೆ ಕೋಟಿಗಟ್ಟಲೆ ಕಾಸು ಖರ್ಚು ಮಾಡ್ಕೊಂಡು ಒಂದಿಜ್ಜಿ ಲಾರಿ ಗಟ್ಟಲೆ ಪಿಂಗಾರ ಪಾಡೊಂದಿಜ್ಜಿ ಒಂಜಿ ಪಿಂಗಾರದಿಂದ ನಾಗೆ ತೃಪ್ತಿ ಆಪೆ ಅಂತ ಪಂಡಿಗೆ ಗುಡಿಗೆ ಹಂಚಿನ ಅರದರ ಪಾಡುವೆ ನಾನು ಕಲರ್ ಪಾಡ ದೈವದನೇ ಪಾಡುವ ನಾಟ ನೀವು ಕೋಲ ಮಲ್ಪೋಣ ಅಂತ ಕೇಳುವೆ ರಬ್ಬುಲ್ ಅರ್ಥಾಂಡೆ ಒರಿಜಿನಲೇ ಈಗ ಕಲರ್ ಪಾಡುವ ನಾಟ ಈಗ ಕೋಲ ಕಟ್ಟೋಣ ನೇಮ ಕಟ್ಟೋಣ ಸರಶೆಟ್ಟಿಯ ಕೋರಿಜಿ ನಾಟ ಸರಶೆಟ್ಟಿಯ ಕೋಲ ಕಟ್ಟಡ ಅಕುಲೆ ಕಲರ್ ಮಾಡಿಕೊಟ್ಟು ಕಲರ್ ದಯಪಾಟಿ ಅಂತ ಕೇಳಿದ್ರೆ ಕಾಮಿಡಿ ಪಿದಾಯ ಕಾಣೋದೊಂದು ಮಾಡ್ಕೊಂಡ ಹೂವು ಯೋಚನೆ ಅಂತ ಬಂದಾಗ ಇಂಗ್ಲೇ ದಿನ ಕಥೆನೇ ಗುಳಿಗನ ಕತೆ ಗುಳಿಪನ ನಾಟಕಗಳು ಶುರು ಮಾಡಿದ್ದೆ ನಾಟಕದ ವಿಡಿಯೋ ತೊಂದ ಆಡಿಯನ್ಸ್ ಕೂತ್ಕೊಂಡು ಒಂಜಿ ಬದಲಾವಣೆ ಆಡ ಈ ನಾಟಕದ ಸಮಾರಂಭ ಒಂಜಿ ಹೊಸ ತುಳು ಸಿನಿಮಾ ಸುಮಾರು ಸಮಯ ಉಂಟು ಸಿನಿಮಾಗೆ ಬಂದರೆ ಒಂಜಿ ತುಳು ಸಿನಿಮಾದ ಘೋಷಣೆ ಈ ಸಂದರ್ಭಗಳು ಆ ಒಂದು ಟೈಟಲ್ ಅನೌನ್ಸ್ ಮಾಡ್ತದಲ್ಲ ಸಂದರ್ಭಗಳು ಮೂಲಿತ ಮಾತ್ರೆಗಳ ಪಡ ಯಾರಿದೆ ನಾಟಕ ಕುಂಬಾರ ಹೋಗ್ತಾರೆ ಮಾತ್ರೆಗಳ ಪ್ರಾಬ್ಲಮ್ ಒಬ್ಬರು ಕುಂಬಾರ ಬಟ್ ಕಲಾವಿದ ಕುಂಬಾರನ ಪರಕಾಯಿ ಪ್ರವೇಶ ಲೈಕ್ ಮೈಟು ಅಭಿನಯ ದೈವನ ಅರ್ಥಕ್ಕೆ ನಲ್ಪ ಐದು ಅಜ್ಪಸಾರದೆ ತೊಂದರೆ ಒದಿಯ ಪೂರ್ತಿ ತೊಂದರೆ ಯಾರು 30 ಜನನ ಕಟ್ಟೊಂದು ಒಂಜಿ ಲಾರಿನ ಪತ್ತೊಂದು ಒಂಜಿ ಬಸ್ಸನ್ನು ಪತ್ತೊಂದು ಸೌಂಡನ್ನು ಪತ್ತೊಂದು ಲೈಟನ್ನು ಪತ್ತೊಂದು ಸೆಟ್ಟಿಂಗನ್ನು ಪತ್ತೊಂದು ಮೂಜಿ ಪೇಪರ್ಡ್ ಜಾಹೀರಾತನ್ನು ಪಾಡುದು ಯಾರು ಅಜ್ಪಸಾರದಿತ್ತು ನಾ ಮಾತ್ರ ತೊಂದರೆ ಅವನುಂಟು ಒರಿಯ ಬಗ್ಗೆ ಅಜ್ಪಸಾರದಿತ್ತು ಓಲ ಕಣ್ಣು ಕುಟ್ಕೊಂದಿಚ್ಚು ನಾಟಕ ಮಲ್ಪು ಹಿಡಿದು ಗುಳಿಗನ ಮಸ್ತ್ ಕ್ಷೇತ್ರದಲ್ಲಿ ಈಗ ಶ್ರೀಮಂತ ರಾಜ ಗುಳಿಗ ನಡೆ ನಾನು ಫಸ್ಟ್ ಹೋಗಿ ಅವಳು ಪಚ್ಚನಾಡಿ ಇಂಜಿನಿಯರ್ ಮತ್ತೊಂದು ನೆನಪಾನಾಗ ಎಡ್ಡೆ ಅವಾರ್ಡ್ ಅಂದ್ಕೊಂಡು ಪ್ರಸಾದ ಕೊರಪೇರೆ ಬಿಸ್ನೆಸ್ ಪೂರಾ ಬಿಸ್ನೆಸ್ ಅನ್ಕೊಂಡೆಲ್ಲ ಟಿ ಕೊಂಡೆ ಪುರೋಹಿತರದ ಅರ್ಚಕರು ಹಿಡಿದು ಬರ್ತೀನ ವೈಶಾವಟಿಗೆ ಮಟ್ಟ ಒಪ್ಕೊಂಡು ಬಿಸ್ನೆಸ್ ಅಲ್ಲಿ ವಿತೌಟ್ ಪೇಮೆಂಟ್ ಏನು ಬೇಕಂದ್ರೆ ಸಾಧ್ಯ ಉಂಟಿಗೆ ಐಗೋರಿ ಮಾಡಿಟ್ಟು ಇವರು ಭಜನೆ ಮಾಡ್ಕೋ ಅಂದ್ಕೊಂಡೆ ಮಾತ್ರೆಗಳ ನಮಸ್ಕಾರ ಐಕಲ್ ಒಂಜಿ ಕಲಾ ಸಂಗಮದ ಒಂದು ಚಾರಿತ್ರಿಕ ದಾಖಲೆ ಹಾಕೋಣ ಒಂದು ದಿನ ಇರುವಂತೆ ಒಂದು ಜನವರಿ 11 ತಾರೀಕಿಗೆ 5 ಗಂಟೆಗೆ ಅಡ್ಯಾರ ಗಾರ್ಡನ್ ಐದೊಂದು ಸೆಲೆಬ್ರೇಷನ್ ಮಾತಾಡೋಲ್ಲ ಆರಂಭದ ದಿನೋದಿಂಚಲ ನೂದನೆ ಮಲ್ಕೊಡು ಇನ್ನೂದನೆ ಮಲ್ಕೊಡು ಮುನ್ನೂದನೆ ಮಲ್ಕೊಡು ಇನ್ನೊಂದು ಬೈ ಬಟ್ ಅವು ಬೇತೆ ಬೇತೆ ಕಡೆಗೆ ಹೋಗೋದು ನೂದನೆ ಪ್ರದರ್ಶನ ಎಕ್ಕೂರು ಬೋರ್ಡು ಇನ್ನೂದನೆ ಪ್ರದರ್ಶನ ಕೋಟಿಕಲ್ ಬೋರ್ಡು ಮುನ್ನೂದು ಕಾಪು ಮಾರಿಯಮ್ಮ ನಡೆಕೊಂಡು 400 ಮುಡುಬೆಳ್ಳೆ ಬೋರ್ಡು 500 ಬಾಂಬೆ ಬೋರ್ಡು ಆಜಿನೊಂದು ಇಂಕಲ್ಲ ಕೈ ಟೀಚಿ ಆಜಿನದ ಶೋ ಕೆನರಾ ಹೈಸ್ಕೂಲ್ಡು ಪ್ರದರ್ಶನಕ್ಕೆ ಮಾರ್ಚ್ 17ಕ್ಕೆ ತಯಾರಾದನು ಅಂಚೆ 555ನೇ ಶೋ ಇಂಕಲ್ ಕಲಾ ಸಂಗಮನೆ ಒಂಜಿ ಆಚರಣೆ ಮಾಡ್ಕೊಂಡು ನಿರ್ಧಾರ ಮಾತದಿಂದ ಈ ಪ್ರಕಾರ 555ನೇ ಪ್ರದರ್ಶನದ ಮೊಮೆಂಟೋ ಮತ್ತು ರೆಡಿ ಮಾಡ್ತಿದ್ದ ನಬಿಟ್ಟು ಬರ್ಸ ಹೊತ್ತದಲ್ಲಿ ಮೂಜಿ ಪ್ರದರ್ಶನ ಇಂಕಲ್ಲ ಕ್ಯಾನ್ಸಲ್ ಆಗಿರ್ತಾವ್ರ 552ನೇ ಪ್ರದರ್ಶನ ಹಾಕೊಂಡು ಆಡ ಮೊಮೆಂಟೋ ಮಾತ್ರ 555ನೇ ಕೊರೋದಿಲ್ಲ 5 ಪಕ್ಕ ಮೂಜಿ ದಿನ 555ನೇ ಹಾಕೊಂಡು ಆಯ್ತಾ ಬರೀ ಮೂಜಿ ದಿನ ನಿನ್ನ ಸ್ಪಷ್ಟವಾದ ಬರೋದಿಲ್ಲ ಈಗ ಮಾತ್ರೆಗಳ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡೋದಿಲ್ಲ ಅಂಚನೆ ಜನವರಿ 11ಕ್ಕೆ 5 ಗಂಟೆಗೆ ಅಡ್ಯಾರ್ ಗಾರ್ಡನ್ ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಮತ್ತ ಈ ದುಂಬುಯ ನಿಕ್ಲೆ ಲೆಪ್ಪುನಗಪುರ ನಿಕ್ಲೆ ಕುಲ್ಲುನ ವ್ಯವಸ್ಥೆಯನ್ನು ಪುರ ಸರಿ ಇತ್ತೀಜಿ ಈಗ ಗೇಟ್ ಇಡುವಂಥ ದಿನ ಈಗ ಪ್ರೆಸ್ ತಕ್ಕಲು ಆಡಿಯನ್ಸ್ ಇರೋದು ಗೊತ್ತಾಗ್ತೀಜಿ ಮತ್ತೆ ತಪ್ಪು ನಡೆಸ್ತದೆ ನಿಕ್ಲಿಗೆ ಆಡ ಈ ಸರ್ತಿ ಪ್ರೆಸ್ಗೆ ನಿಕ್ಲೆ ಪ್ರೆಸ್ ಅಂತ ಕಾಂಗ್ರೆ ವೇತನೆ ಕೊಡ್ಪಾಯ್ಕೊಳು ನಿಕ್ಲೆ ಕುಲ್ಲುನ ಒಂದು ಪ್ಲೇಸ್ಲ ಪ್ರೆಸ್ಗೆ ಸಪ್ರೇಟ್ ಆದ ಫ್ರಂಟ್ ಇಡ್ಕೊಂಡು ಕಾರ್ಯಕ್ರಮದ ವಿನಯ್ ಗುರುಜಿ ಆಶೀರ್ವಚನ ಮಾಡ್ತಾರೆ ದೀಪ ಪ್ರಜ್ವಲನೆ ಮಾಡ್ತಾರೆ ಬರೋದು ಬೇಡ ಅಂಚನೆ ನೆಟ್ ಆಮಂತ್ರಣ ಪತ್ರಿಕೆಗಳು ಮಾತ್ರೆಗಳ ಕೊರತ ಐಕಳ ಮೇರ್ MN ರಾಜೇಂದ್ರ ಕುಮಾರ್ ಮೇರ್ ಸಮಾರಂಭದ ಅಧ್ಯಕ್ಷತೆ ಅಂಚಿನ ಐಕಳ ಹರೀಶ್ ಶೆಟ್ಟಿ ಕನ್ಯಾನ ಸದಾಶಿವ ಶೆಟ್ಟಿ ಶಶಿಧರ್ ಶೆಟ್ಟಿ ಬರೋಡ RK ನಾಯರ್ ಪದ್ಮರಾಜ್ ಮನೋಹರ್ ಪ್ರಸಾದ್ ನಾಗರಾಜ್ ಶೆಟ್ಟರ್ ಮಹೇಶ್ ಕುಮಾರ್ ಎಲ್ ಬಗೇರ ಕಾಸರಗೋಡು ಚಿನ್ನ ಪ್ರಕಾಶ್ ಪಾಂಡೇಶ್ವರ ಅಂಚನೆ ಹರೀಶ್ ಬಗೇರ ಮೊಕಲು ಈ ಕಾರ್ಯಕ್ರಮ ಗೌರವ ಉಪಸ್ಥಿತಿ ಇಟ್ಕೊಂಡು ಅಂಚನೆ ಈ ನಾಟಕಗಳು ಇಕ್ಲಿಕ್ಕೆ ತೂನಾಗ ವಿಜಯ್ ಕುಮಾರ್ ಬಡಿಯಲ್ ಬೈಲ್ಬಕ್ಕ ಸ್ವರಾಜ್ ಶೆಟ್ಟಿ 2 ಜನ ತೋಜದಪ್ಪ ಅಣ್ಣಂತ ಪಿರೋಡ್ ಒಂಜಿ ಎಲ್ಪ ಜನತ ಬೆಗರು ಬೇತೆ ಬೇತೆ ಟೆಕ್ನಿಷಿಯನ್ಸ್ ಸಂಗೀತ ಅವಾರ್ಡ್ ಸೆಟ್ಟಿಂಗ್ ಅವಾರ್ಡ್ ವರ್ಣಾಲಂಕಾರ ಬೇತೆ ಬೇತೆ ವಿಭಾಗದ ವ್ಯಕ್ತಿ ನಕಲು
ಅಕ್ಲೆ ಪೂರ ಒಂಜಿ ಸ್ಮರಣಿಕೆ ಕೊಡದು ಗೌರವ ಮಲ್ಪನಂಚಿನ ಕಾರ್ಯಕ್ರಮ ಪಟ್ಲ ಸತೀಶ್ ಶೆಟ್ಟರ್ ಶೀರ್ಷಿಕೆ ಪದ್ಯ ಬಂತೆ ಅಂಚನೆ ದೇವದಾಸ್ ಕಾಪಿಕಾಡ್ ಒಂಜಿ ರೂಪದಾರತಿದ ಪದ್ಯ ಅವಲ ಇಂಕಲ ಯಶಸ್ಸಿಗೊಂದು ಮೂಲ ಕಾರಣವನ್ನು ಅಕುಲ್ಲ ಈ ಕಾರ್ಯಕ್ರಮ ಭಾಗವಹಿಸಿದರು. ಜೊತೆಗೆ ರಕ್ಷಿತ್ ಶೆಟ್ಟರ್ ಈ ನಾಟಕವನ್ನು ತೀರ ಬರೋದಿಲ್ಲ, ಅನುಶ್ರೀ ಬರೋದಿಲ್ಲ, ಗುರು ಕಿರಣ್, ಹಿರಿಯ ನಿರ್ದೇಶಕ್ಕೆ ರಾಜೇಂದ್ರ ಸಿಂಗ್ ಬಾಬು ಬರೋದಿಲ್ಲ, ఒక ಬೇತೆ ಬೇತೆ ಸಿನಿಮಾ ತಾರೆಲ್ಲ ಈ ಕಾರ್ಯಕ್ರಮ ಭಾಗವಹಿಸುವರು. ಪೂರೆಲ್ಲ ಹೆಚ್ಚಿನದು ಮಸ್ತ್ ಸೆಲೆಬ್ರಿಟೀಸ್ ಬರೋಲ್ಲರು. ಈ ಕಾರ್ಯಕ್ರಮದ ಮಧ್ಯೋಡು ಒಂಜಿ ನನ್ನ ವೈಯಕ್ತಿಕವಾಗಿ ಒಂಜಿ ಅದು ಇನ್ನು ದಿನ ಒಂಜಿ ಕನ ಇರ್ತದೆ. ನನ್ನ ಪಪ್ಪ ಬಕ್ಕ ಅಮ್ಮನ ಅನ್ನದೊಂಜಿ ಪ್ರತಿ ವರ್ಷ ಒಂಜಿ ಅವಾರ್ಡ್ ಕೊರಡು ಒಂದು ಅವಾರ್ಡನ್ನು ಈ ಸಂದರ್ಭದಲ್ಲಿ ಏನು ಕೊರೋದಿಲ್ಲ. ಅವು ಹಿರಿಯ ಅಂಕಣಕಾರ, ಪತ್ರಕರ್ತ, ರಂಗಕರ್ಮಿ ಪರಮಾನಂದ ವಿ ಸಾಲ್ಯಂ ಅರೆಗೆ ಎಲ್ಲಂಜಿ ಕೊರೋದಿಲ್ಲ. ಈ ಅವಾರ್ಡನ್ನು ಪ್ರತಿ ವರ್ಷ ಅಂಚನೆ ಆ ಅವಾರ್ಡ್ ಐತ ಒಟ್ಟಿಗೆ ಒಂದು 50,000 ರೂಪಾಯಿ ಹಿರಿಯ ಕಲಾವಿದರಿಗೆ ಕೊರ್ಪನಂಚಿನ ಒಂದು ಯೋಜನೆ ಎನ್ನ ಸೈಡ್ ಹಿಡಿದ ಅಂಚನೆ ಕಾರ್ಯಕ್ರಮದ ಪರಿಸ್ಥಿತಿ ನಾಟಕ ಪ್ರದರ್ಶನ ಹಾಕೊಂಡು ನಾಟಕ ನಿಖಲು ಸುರುತ ಪ್ರದರ್ಶನ ತೂದಿತ್ತ ಎಲ್ಲ ಪೂರ ಫ್ರೆಶ್ ಉಳ್ಕೊಂಡು ಸೆಟ್ಟಿಂಗ್ ಅವಾರ್ಡ್, ಕಾಸ್ಟ್ಯೂಮ್ಸ್ ಅವಾರ್ಡ್ ಪೂರ ಫ್ರೆಶ್ ಮಾಡ್ತೈತೆ. ಸುಮಾರು 10-15 ಸಲ ಮಾಡ್ತಾ ಆಗ್ತದೆ. ಆಡ ಈ 555ಗೋಸ್ಕರ ಕೂಡ ಫ್ರೆಶ್ ಮಾಡ್ದ ಮಲಯಾಳಂ ಆವೃತ್ತಿನಿ ಅಂತ ತಯಾರು ಮಾಡ್ತಿದ್ದ. ಅಂಡ್ ಡೇಟ್ಸ್ ಪ್ರಾಬ್ಲಮ್ ಇತ್ತು ಹೇಳಿದವರು ಮೇಲ್ದು ಪಕ್ಕ ರೈನಿ ಸೀಸನ್ ಅವೆಲ್ಲ ರಿಹರ್ಸಲ್ ಮಾಡ್ತಿದ್ದು ಮಲಯಾಳಂ ಪೌರ್ಣಂಡು 49 ಶೋ ಇದ್ದೆ. ಕನ್ನಡ ಪ್ರದರ್ಶನ ಆಡು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕೇರಳ ರಾಜ್ಯ, ಕರ್ನಾಟಕಾದ್ಯಂತ ಪ್ರದರ್ಶನ ಆಡು. ಫೆಬ್ರವರಿ 1 ಬ್ಯಾರಿಂಡ್ ಪ್ರದರ್ಶನ ಹಾಕೊಂಡು ಅಂಚನೆ ಕೂಡ ರಿಪೀಟ್ ದುಬೈಗೆ ಹೋಗುವಂತ ದುಬೈಡು ಕನ್ನಡ, ತುಳು ಬೊಕ್ಕ ಮಲಯಾಳಂ 3 ಲ್ಯಾಂಗ್ವೇಜ್ ಈ ನಾಟಕ ಪ್ರದರ್ಶನಕ್ಕೆ ಕುಡೋರ ಪ್ರದರ್ಶನಕ್ಕೆ ತಯಾರಾದದ್ದು. ಅಂಚನೆ ಮಸ್ಕತ್ ಇಂಕಲ್ನ ಮಿತ್ರೆ ಕರಾವಳಿ ಫ್ರೆಂಡ್ಸ್ ಮಿತ್ರೆ ಹಿತೇಶ್ ಅಂದ್ರೆ ಮಸ್ಕತ್ಗೆ ಕುಡೋರ ಅಂಚನೆ 3 ಭಾಷೆಗಳ ಪ್ರಯೋಗಕ್ಕೆ ತಯಾರಾದದ್ದು. ಮೈಸೂರು, ಬ್ಯಾಂಗ್ಳೂರು ಪೂರ ಇಂಕಲು ಮರ್ಯಾದದ ತಿಂಗಳು ತೀರದೆ ನಮ್ಗೆ ಟೈಮ್ ಡೇಟ್ ಸಿಗ್ಜಾನೆ ಹೇಳಿದವರು ಮರ್ಯಾದ ಕೂಡ ಬೆಂಗಳೂರು 10ನೇ ಪ್ರದರ್ಶನ ಜುಲೈ 21 ತಾರೀಕಿಗೆ ಒಂದೇ ದಿನ ಮೂಜಿ ಪ್ರದರ್ಶನ ಕಲಾಕ್ಷೇತ್ರ ಈ ನಾಟಕ ಪ್ರದರ್ಶನ ಇರೋದು. ತುಳು ರಂಗಭೂಮಿಯಲ್ಲಿ ಒಂದು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ತೂದು ಅತಿ ಹೆಚ್ಚು ಪ್ರದರ್ಶನ ದಿನ ಪ್ರಥಮ ನಾಟಕ ಅಂತ ಬಂದರೆ ಮಸ್ತ್ ಖುಷಿ. ಅವನನ್ನು ಮಾಧ್ಯಮ ಬಂಧುಗಳು ನಿಖಲ್ನ ಸಂಘಟಕ ಮಿತ್ರರನ್ನ ಕಲಾಭಿಮಾನ್ಯನ ಅಂಚನೆ ಬೇತೆ ಬೇತೆ ನಾಟಕ ತಂಡದ ಸಪೋರ್ಟಿಂಗ್ಲಿಗೆ ಈ ನಾಟಕ ತಿಕ್ಕದ ಮಾತೇನಲ್ಲ ಈಗ ಹಾರ್ದಿಕವಾದ ಏನಕ್ಕೆ ಸ್ವಾಗತ ಮಾಡ್ತದಲ್ಲ. ಈ ನಾಟಕದ ಕೇಂದ್ರ ಬಿಂದು ಸ್ವರಾಜ್ ಶೆಟ್ಟಿ ಆರ್ಲ ಇನ್ನಂತ ಬಗ್ಗೆ ಮಾತಾಡೋಣ. ವೇದಿಕೆಯಲ್ಲಿ ರೂಪುನಂಚಿನ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಸಂದರ್ಭವಿಲ್ಲ. ಇನ್ನೇನಿಕೆಲ್ಲ ಮಾತೇನಲ್ಲ ಆಶೀರ್ವಾದ 555ನೇ ಪ್ರದರ್ಶನ ಇಲ್ಲ 21 ತಾರೀಕಿಗೆ ತೋಲ್ಲ ಏತೆ ಪಂಡ ಇಂಗ್ಲೊಂಜಿ ಈ ಒಂಜಿ 4 ವರ್ಷ ದಾದಪುರ ವೈದ್ಯನ ಭಂಗವೈದ್ಯನ ಪೂರೆಲ್ಲ ಒಂಜಿ ಎದುರು ತೋಚ್ಪೈನ ಕೊಲ್ಲಿಕ್ಕಲು ದಾದ ಪಂಡ ಸಿನಿಮಾದ ಒಂಜಿ ಪ್ರಮೋಷನ್ ಆ ಲೆವೆಲ್ಗೆ ಆಪಿನ ತೂದಿತ್ತ ನಮ್ಮ. ಸೊ ಈ 4 ವರ್ಷ ಶೋಧದ ಗುಳಿಗೆದ ಬೇತೆ ಬೇತೆ ಪೇಪರ್ ಬೇತೆ ಬೇತೆ ಯೂಟ್ಯೂಬ್ ಚಾನಲ್ ಇದೆ ಐದೊಂದು ಅಬ್ಬರ ತೋಚ್ಪೈನ ಕೊಲ್ಲಿಕ್ಕಲು. ಸೊ ಬೇತೆ ಕನ್ನಡದಾಗಲಿಲ್ಲ ಆ ನಾಟಕನ ಗೊಬ್ಬರ ಐತೆ ಇಂಕಲು ಒಲ್ಪೊಬ್ಬರು ಪಿದೇಣ ಮಂತದನ ಐತ ಪ್ರಚಾರ ಒಲ್ಪ ಏನಿಡ್ದಾದ್ರ ಅಕ್ಲಿಗೆ ಗೊಬ್ಬೋಡು ಪಂಪಿನ ಮನಸ್ಸಾಣಿ. ಸೊ ಒಲ್ಪ ಪ್ರಚಾರ ಮಂದಿನ ಕೊಲ್ಲಿಕ್ಕಲು. ಸೊ ಈ ನನ್ನ ದುಬ್ಬಗಲ ಇಂಗ್ಲಿಗೆ ಒಂದು 1 ಸಾವಿರದ ನೋಡಿ ಎತ್ತೋಡ ಇಟ್ಟರೆ ಜಾಸ್ತಿ ಮನ್ಪೋಡು ಪಂಪಿನ ಮಸ್ತ್ ಮಲ್ಲ ಕನ್ನದಿಗೆ ಅಂತ ಈಗೋಸ್ಕರ ಭಂಗ ಬಿಡೋದಿಲ್ಲ. ಈಗ ಮಾತಿರಗಳ ಆಶೀರ್ವಾದ ಈಗ ಮಾತಿರಲ ಬೆಂಬಲ ಇಂಚನೆ ಇಂಕಲ ಮಿತ್ತು ಒಪ್ಪಡೆ ದಾದ ಬೆಂಬಡ ಇಂಕಲ ಮಿತ್ತು ಏರು ದಾದ ಒಂದು ತೆಡ್ಡಿಲ್ ಬರ್ಸದನಕ ಬರೋದಿತ್ತು ಈಗ ಕೊಡೆದಲಕ ಇತ್ತಿನ ಕೊಲ್ಲಿಗಳು ಚಪ್ಪರ ಬಾರ್ದು ಎಡ್ಡು ಪ್ರಮೋಷನ್ ಕೊಡ್ದು ಈ ನಾಟಕದ ಉವೇ ಒಂಜಿ ರೀತಿದ ಫುಲ್ ಇಂಚಿನಿಂದ ಬಂದ ತಜಪಾದ ಕೊಡ್ದಿತ್ತಿನ ಕೊಲ್ಲಿಗಳು ಈಗಲ ಬೆಂಬಲ ಇಂಚಿನ ಇಂಕಲ ಮಿತ್ತು ಏಪಲ್ ಒಪ್ಪಡೆ 1 ಸಾವಿರ ಮುಟ್ಟಿನ ಮುಟ್ಟಿನ ನಿಕಲ್ಲ ಆಶೀರ್ವಾದ ಇಂಕಲ ಮಿತ್ತು ಒಪ್ಪಡೆ ಕೇಳೋದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಈ ನಾಟಕದ ಸಮಾರಂಭಡು ಒಂಜಿ ಹೊಸ ತುಳು ಸಿನಿಮಾ ಸುಮಾರು ಸಮಯ ಉಂಟು ಸಿನಿಮಾಗೆ ಬಂದಿದೆ. ಒಂಜಿ ತುಳು ಸಿನಿಮಾದ ಘೋಷಣೆ ಈ ಸಂದರ್ಭಡು ಆ ಒಂದು ಟೈಟಲ್ ಅನೌನ್ಸ್ ಮಾಡ್ತದಲ್ಲ ಸಂದರ್ಭಡು ಏಕೆ ವಿಷಯಕ್ಕೆ ಹೋಗಿಲ್ಲ. ಈ ನಾಟಕವು ಸುಮಾರು 35 ವರ್ಷದ ಎನ್ನ ರಂಗಪಯಣ ಎನ್ನ ಪೂರ ನಾಟಕಗೂ ಸಿನಿಮಾಗೂ ಸಂಗೀತ ನಿರ್ದೇಶನ ಮಾಡ್ತದೆ. ಈ ನಾಟಕಕ್ಕೆ ವಿಶೇಷವಾದ ವಸ್ತ್ರಾಲಂಕಾರ ಆರೇ ಮಾಡಿದೆ. ಇತ್ತೆಲ್ಲ ಪುಲ್ನ ಮಿಷನ್ ಹಿಡಿದೆಲ್ಲ ಒಂದು ಬರ್ತೀವಿ. ಈ ವರ್ಷ ಪುಲಂತೆ ಹೋಗಿರೋದು ಹಿತೇಶ್ ಬಂದು ಕರಾವಳಿ ಫ್ರೆಂಡ್ಸ್ ಮಸ್ಕತ್ ಇಂಕಲ ಆಯೋಜಕರಲ್ತ ಪ್ರೇಮ್ ಶೆಟ್ರು ಈ ಇದು 555ನೇ ಪ್ರದರ್ಶನ ಮಲ್ಪದೆಯನ್ನು ಒಟ್ಟಿಗೆ ಸುಮಾರು ದಿನದಿಂದ ಕೆಲಸ ಮಾಡೋದಿಲ್ಲ. ಇಂಕಲ ಪೂರ ನಾಟಕ ಮುಂಬೈ ಪ್ರದರ್ಶನ ಮಾಡಿ ಅದು ಒರಿಯಲ್ದೊರೆ ಸ್ವಲ್ಪ ಫಸ್ಟ್ ದುಬೈ ವಿದೇಶದ ಪೂರ ಡಿಸ್ಟ್ರಿಬ್ಯೂಷನ್ ಸಿನಿಮಾದ ಮದ್ದಿನಿ ನಾಟಕದ ಮದ್ದಿನಿ ಪ್ರೇಮ್ ಶೆಟ್ಟಿ ಸುರತ್ಕಲ್
ಅಂಜನೆ ನಿತೇಶ್ ಈಗ ಈ ನಾಟಕಡು ಸುರುತ ಪಕ್ಕ ಕೈಲಾಸ ಪಕ್ಕ ವೈಕುಂಠಡು ಗುಳಿಗನ ಪಾತ್ರ ಮಲ್ಪನ ನಿತೇಶ್ ಪೂಜಾರಿ ಹಿಂಜೆ ಸ್ವರಾಜ್ ಎನ್ನ ಮೆಗ್ಗೆ 35 ವರ್ಷದ ಎನ್ನ ರಂಗಪಾಯನಾಡು ಯಾರು ಬರೆದುಪ್ಪೆ ನಿರ್ದೇಶನ ಮಾಡ್ತುಪ್ಪೆ ಅಂಡ ತಂಡದ ಸಮಗ್ರ ಒಂದು ನಿರ್ವಹಣೆ ಮಂದಿನಿ ಕ್ರೆಡಿಟ್ ಅರಗಿಬೋದು ಈಗಲ ಈ ನಾಟಕದ ಒಂಜಿ ಮಲ್ಲ ದಾಖಲದ ಅನ್ಕೊಂಡ ತೆಲಂಜ 551ನೇ ಪ್ರದರ್ಶನ ಮೂಜಿ ಕ್ಯಾನ್ಸಲ್ ಆಗಿ ನಡೆದವರ 551 ಪ್ರದರ್ಶನಗಳ ಅಭಿನಯ ಮಾಡಿನ ಏಕೈಕ ಕಲಾವಿದೆ ಆರು ರಜೆ ಒಂಜಿ ಪ್ರದರ್ಶನಗಳ ತಪ್ಪಾದಿದ್ದೀರಿ ಬೇತೆಲ್ಲ ತಪ್ಪಾದಿದ್ದೀರಿ ಜ್ವರ ಬಂದಾಗ ತಿಂಗಳು ಕೋಲ ಆನಾಗ ಅದನ್ನು ಮದ್ಮೇಲೆ ಫಂಕ್ಷನ್ ಇದ್ದರೆ ಒಂಜೊಂಜಿ ದೊಡ್ಡ ಶೋಗೆ ಕೆಲವರು ಕಲಾವಿದರು ಇದ್ದಾರೆ. ಬಟ್ ಈ ನಾಟಕದ ಪೂರ್ತಿ 551 ಪ್ರದರ್ಶನಗಳ ಅಭಿನಯ ಮಾಡಿನ ಕಲಾವಿದೆ ರಜಿತ್ ವಿಷ್ಣುನ ಪಾತ್ರ ಈ ನಾಟಕದ ಮೂಜಿ ಪಾತ್ರ ಮಾಡ್ತಿದ್ದಾರೆ. ವಿಷ್ಣುನ ಗುರಿಕಾರನ ಅಂಚನೆ ಚಾಮುಂಡಿನೊಟ್ಟಿಗೆ ಪಿಲಿ ಸೂಕ್ಷ್ಮವಾದ ದುಬ್ಬಿನಗಳು ಬೇತೆ ರಂಗಭೂಮಿದಗಳು ಕನ್ನಡ ಕಲಾವಿದರು ಕೇಂದ್ರದಲ್ಲಿ ನಾವು ಪಿಲಿ ಮಂದಿನಿ ಇರುವಂತ ಪಿಲಿತ ಹಾವಭಾವ ಭಾರಿ ಶೋಕಾದ ರೈಟ್ ಪ್ರದರ್ಶನ ಕೊಡ್ತಾರೆ. ಪಾತ್ರೆದಾರ ಈ ಸಂತೋಷ ಕೂಟದಲ್ಲಿ ಅಂಚನೆ ತೆರಿಪಾಗಾರದಲ್ಲಿ ಇನ್ವಿಟೇಷನ್ ಕೊರದು ಬಿಡ್ತಲಿರ್ತದೆ ಅವರ ಸೇದಗಾರ ಸುಮಾರು ಸಮಯ ಟಿಕ್ಕಲ್ಲ ಮಾತಾಡಲ್ಲ ಕೇಂದ್ರ ಇರ್ತದ ಮಾಧ್ಯಮ ಮಿತ್ರರನ್ನ ಒಂಜಿ ಬೇಡಿಕೆದಲ್ಲ ಕೈತಿ ಪಟ್ಟದಾಗ್ತದ ಹಣ್ಣೊಂದು ಬಿಡುಗಡೆ ಅನ್ನೋ ಬೋರ್ಡ್ ಒಂದು ಪೋಸ್ಟರ್ ಫೋಟೋ ಬೋರ್ಡ್ ಕೆಲವರು ಇಟ್ಕೊಳ್ಳಲ್ಲ. ಅದನ್ನು ಕೇಳಿರ್ತಾರ ಕೆಲವರು ಪ್ರಶ್ನೆ ಸೇಮ್ ಕಲಾವಿದೆ ಇಂಕೊಂಚಿ ಆಶಯ ನಾನು ಪಂಡ ಜಗತ್ತದ ಒಬ್ಬೇ ಭಾಷೆದ ರಂಗಭೂಮಿಗೆ ಒಂದು ರಂಗ ತಂಡೋಡು ಒಂಜೇ ನಾಟಕವನ್ನು 5 ಭಾಷೆಗಳ ಪ್ರದರ್ಶನ ಮಾಡಿನ ದಾಖಲೆ ಇತ್ತೀಚೆಗೆ ಓಲೈಚಿ ರೆಕಾರ್ಡ್ ಮಾಡಿನ ಆಲ್ ದಿ ಬೆಸ್ಟ್ ಆದಪ್ಪು ಅದು ಕೇದಾರ್ ಶಿಂದೆನ ಸೈರಿ ಸೈ ಆದಪ್ಪು ಅವು ಮರಾಠಿ ಹಿಂದಿ ಬೆಂಗಾಲಿ ಇಂಗ್ಲೀಷ್ ಬೇರೆ ಬೇರೆ ಲ್ಯಾಂಗ್ವೇಜ್ ನಾಟಕ ಪ್ರದರ್ಶನ ಆಗ್ತದೆ. ಆಲ್ ದಿ ಬೆಸ್ಟ್ ಸೈರಿ ಸೈ ಬೇರೆ ನಾಟಕ ಅಲ್ಲ ಅಂಡ್ ಅವು ಏನಿನ ಮಟ್ಟ ಹಿಂದಿಗೆ ಒಂದು ಟೀಮ್ ಅನ್ನ ಮರಾಠಿಗೆ ಒಂದು ಟೀಮ್ ಬೆಂಗಾಲಿಗೆ ಒಂದು ಟೀಮ್ ಇಂಗ್ಲೀಷ್ ಒಂದು ಟೀಮ್ ಅಂಚ ಮಾಡ್ತಾನೆ. ಬಟ್ ಈ ನಾಟಕ 5 ಭಾಷೆಗಳ ಒಂದೇ ಕಲಾವಿದರು ಅಭಿನಯ ಮಾಡ್ತಂದಿಲ್ಲ. ಇದೆ ತುಳು ಆಂಡ್ ಕನ್ನಡ ಆಂಡ್ ನೆಕ್ಸ್ಟ್ ಸ್ಟೆಪ್ ಇಪ್ಪನು ಮಲಯಾಳಂ 5 ಪಕ್ಕ ಮರಾಠಿದ ಯೋಜನೆ ಇಂಗ್ಲೀಷ್ ಹೆಚ್ಚು ಪ್ರದರ್ಶನ ಆಗುತ್ತೆ ಎಂಕುಲಂಜಿ ಏರ್ಲ ಒಂದಿನ ಒಂದು ದೇಶದಲ್ಲಿ ಕೊಡೋದನ್ನ ಇಂಗ್ಲೀಷ್ ಕೊಡು 4-5 ಪ್ರದರ್ಶನದ ನಾವು ಅಂಚ 5 ಭಾಷೆದ ಮಲ್ಪನಾಂಶನ ಯೋಜನೆ. ಮಲಯಾಳಂ ಒಂದು ನೆಕ್ಸ್ಟ್ ಮೇಡ್ ಪಕ್ಕದ ಸೀಸನ್ ಸ್ಟಾರ್ಟ್ ಆದಾಗ ಮಲಯಾಳಂ ರೆಡಿ ಆಗೋದು ಮಲಯಾಳಂ ಆಲ್ರೆಡಿ ಕಾಮಿಡಿ ಪಾರ್ಟ್ ಜನಪ್ರಿಯ ಸಡನ್ ಇದು ಪೌರಾಣಿಕ ನಾಟಕಗಳು ಕ್ರಾಂತಿ ಬಂತಾರೆ ಅವು ಇದಕ್ಕೆ ಗುದಿಗ ನಾಟಕ ಬರೆಯರೆ ಆ ನಾಟಕ ಕನೆಯರ ಸ್ಫೂರ್ತಿ ಆಯ್ನ ವಸ್ತು ಒಕ್ಕ ಇದಕ್ಕೆ ಆ ನಾಟಕ ಕನ್ನಡ ಇದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವು ಬರ್ತಲ್ಲ ಟೋಟಲ್ ಇದನ್ನ ಗುದಿಗ ನಾಟಕದ ಸ್ಫೂರ್ತಿ ಪೌರಾಣಿಕ ನಾಟಕ ಒರಿಯರ್ದು 1 ನಿಮಿಷ ಒರಿಯರ್ದವ್ರಿಗೆ ಅಸಲು ಹಿಡಿದು ಬೊಕ್ಕ ನನ್ನ ಮನಸ್ಸು ಹೋತೀನಿ ಗಂಭೀರ ನಾಟಕದ ಅಂಚೆ ನಾನು 3rd ನಾಟಕ ಬರೀತೀನಿ ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ಶಾಂತಿ ಮತ್ತು ಹಿಂಸೆಯ ಸಂಘರ್ಷ ಅಂದರೆ ವೈಕಲವನ್ನ ನಾಟಕ ಮಾಡಿದ್ದೀನಿ ಅಂಡ್ ಆ ನಾಟಕ ಯಶಸ್ಸಾಗ್ತದೆ ವಿಮರ್ಶಕರಿದ್ದು ಮಣ್ಣ ಮಟ್ಟದ ಪುದರ ತೆಗೆದಲ್ಲಿ ಕಮರ್ಷಿಯಲ್ ಆದೇಕಂತೆ ಕೈಕೊರಡು ಸಂಪತ್ತ ವರ್ಮಶೋ ಆತಿನ ನಾಟಕ ಮತ್ತೆ ನಾವು ಒಂಜೆ ವೈಕಲವನ್ನ ಮಾತ್ರ ಸೆಂಚುರಿ ಅವನಿನ ನಾಟಕ ಅವನಿಗೆ ಕಾರಣವಾಗಿ ಸ್ವಲ್ಪ ತೊಂಬಾರ್ದು ಉಂಟಾದೆ ಒಂದು ಆಟೋಡು ಒಂದು ಕಲಾವಿದನ ತೊಂದರೆ ತಪ್ಪಾಗಿ ಹೇಳಿದವ ಆ ಕಲಾವಿದ ಕೊಯ್ಬೋಕ ಆ ನಾಟಕ ಬೇತೆ ಕಲಾವಿದನ ಪಾಡ್ದು ಏನು ಮಾಡಿದ್ವಿ ಒಳ್ಳೆ ನಾಟಕ ಕಲಾವಿದ ಕೊಯ್ಬಿಟ್ರೆ ಉಂಟಾದೆ 5 ಬಗ್ಗೆ ಮಂಡ್ಯ ಕಲಿಪಿಸಿ ಕಾರ್ಗಿಲ್ ವಾರದ ಟೈಮಲ್ಲಿ ಬರೆಯುವ ನಾಟಕ ಗಂಭೀರ ನಾಟಕ ಅಂಡ್ ಆ ಸಮಯದಲ್ಲಿ ಆ ಗಂಭೀರ ನಾಟಕದಲ್ಲಿ ಕೊರೋನಾಗೆ ಸ್ಥಿತಿಯನ್ನು ಚೇತನ ಮಾಡ ರಂಗಭೂಮಿದ ಕಾಮಿಡಿದ ವೈಲಿಗೆ ಬೋದಾತನು ಯಾನೇ ಕೊನೋತೀನಿ ಅವು ಬೊಕ್ಕ ಗಿರ ಹಿಡಿದು ಬರ್ರೆ ಆಗ್ತಿದೆ ಬೊಕ್ಕ ಏನಿದೆ ಮತ್ತೆ 50-50 ಇದೆಯಾ ಇದು ನಾಟ 50% ಕಾಮಿಡಿ 50% ಕತೆ ಅಂದಿದೆಯಾ ಅವು ಅಚ್ಚನೆ ಬೋಂದಿತ್ತು ಅಂಡ್ ಏಪ ಮುಲ್ಲ ಕಾಮಿಡಿ ಶೋಸ್ ಸ್ಟಾರ್ಟ್ ಆಡ ಅವಾಗ ಕಂಪ್ಲೀಟ್ ಆಡಿಯನ್ಸ್ ಕಾಮಿಡಿಗೆ ಅಡಿಕ್ಟ್ ಆಯಿತು ಆ ಟೈಮ್ ಕೂಡ ಕೊಂಚೂರು ಕಷ್ಟ ಅವಾಗ ಯಾರು ಇದ್ದ ನಾವು ಹೇಳ್ತೀನಿ ಅಂದ್ರೆ ಈ ಆಡಿಯನ್ಸ್ ಕಾಮಿಡಿಗೆ ಅಡಿಕ್ಟ್ ಆಗ್ತೀನಿ ಆಡಿಯನ್ಸ್ ಅವರ ಸೀರಿಯಸ್ ಚಿಕ್ಕ ನೋಡೋದನ್ನ ಓ ನಾಟಕ ಅನ್ನುವ ಅವಾಗ ಏನು ಬಂದಿನ ಕಡಲ ಮಗೆ ಅಸಲ್ ಏರು ಅವರ ಸೀರಿಯಸ್ ಪ್ಲೇ ಅವರ ಅಜ್ಜೇರು ಕಾಮಿಡಿ ಇತ್ತು ಅಂದ್ರೆ ಮಸ್ತ್ ಭಾಗ ಗಂಭೀರ ಇತ್ತು ರೈಟ್ ಅಂಡ್ ಮಲ್ಲ ಮಟ್ಟದ ಪ್ರೇಕ್ಷಕರನ್ನು ಕೊಡಿ ಕಾಮಿಡಿ ಪಿದೆ ಕಾಣೋದನ್ನು ಮಾತ್ರ ಹೂವು ಯೋಚನೆ ಅಂತ
ಲೆಕ್ಕ ದಿನ ಕಥೆನೇ ಗುಳಿಗನ ಕತೆ ಅವು ಕರೆಕ್ಟ್ ಸಿಂಕ್ ಆಡೋ ಒಡೆಗೆ ಇತ್ತೆ ಪೂರ ತಂಡದಲ್ಲ ದೇವರ ನಾಟಕದ ಪಿರವಡಲ್ಲಿ ಕಾಮಿಡಿ ಇರ್ತದೆ ವಿದಾಯ ಬೈದಲ್ಲಿ ಗುಲಿಪನ ನಾಟಕಗಳು ಶುರು ಮಾಡಿದ್ದೆ ಹೋಗಿ ನಾಟಕದ ವಿಡಿಯೋ ತೊಂದ ಆಡಿಯನ್ಸ್ ಕೂತ್ಕೊಂಡು ಒಂಚು ಬದಲಾವಣೆ ಆಡ ದೈವದ ಮಲ್ಪುಜಿ ಕೂಡ ದೈವದ ನಾಟಕ ಮಲ್ಪುಜಿ ಕೂಡ ಒಂಜಿ ಬೇತೆ ಭಕ್ತಿ ಪ್ರಧಾನ ಒಂದು ನಾಟಕದ ಯೋಜನೆ ಉಂಟು ಅಂಚನೆ ಚಾರಿತ್ರಿಕ ನಾಟಕದ ಯೋಜನೆ ಉಂಟು ಮೋಸ್ಟ್ಲಿ ಶಿವಾಜಿ ನೆಕ್ಸ್ಟ್ ಛತ್ರಪತಿ ಶಿವಾಜಿ ನಿಖುಲ್ ನಮ್ಮ ಇಲ್ಲ ಓಕೆ ಅಷ್ಟೇ ಅದಕ್ಕೆಲ್ಲ ಇದು ವಿನಯ್ ಗುರುಜಿನ ಬಗ್ಗೆ ವಿನಯ್ ಗುರುಜಿ ಓಲು ದೈವಗ ನಿಂದನೆ ಮಲ್ದಿರೋದು ಪಂಡ ಆನೆ ಪಂಕ್ತಿನಿ ಎಂಚಿನ ಒಂದು ಪಂಡ ಒಂಜಿ ಗಂಟಾರು ನಾಗಮಂಡಲಕ್ಕೆ ಹೋಗಿದ್ದೇವೆ ನಾಗಮಂಡಲಕ್ಕೆ ಕೋಟಿಗಟ್ಟಲೆ ಕಾಸು ಖರ್ಚು ಮಲ್ಪಡು ಒಂದಿಜ್ಜಿ ಲಾರಿ ಗಟ್ಟಲೆ ಪಿಂಗಾರ ಪಾರೊಂದಿಜ್ಜಿ ಒಂಜಿ ಪಿಂಗಾರದಿಂದ ನಾಗೆ ತೃಪ್ತಿ ಆಪೆ ಅಂತ ಪಂಡಿಗೆ ಮತ್ತೆ ನನಜಿ ಕಡೆಕಾರು ಕೋಲಕ್ಕೆ ಫೋನಾಗ ಇದ್ದಿನಾಗ ಮಾಡ ಬ್ರಹ್ಮ ಕಲಸಕ್ಕೆ ಹೋಗಿ ಫೋನಾಗ 5 ಕೋಟಿಗಟ್ಟಲೆ ಖರ್ಚು ಆದಿತ್ತಂದ್ರೆ ಪೋಪಿನ ಸಾದಿ ಸರಿ ಇಜ್ಜಿ ಬಡವರಿ ತಿನ್ನಂಚಿನ ಏರಿಯಾ ಆ ಏರಿಯಾ ಮಾಡ್ಬಿಟ್ಟು ಈ ನೆಕ್ ಈತ ಕಾಸು ಖರ್ಚು ಮಾಡ್ಕೊಡೋದು ದೈವ ಅವಳು ದೇವರ ಅವಳು ಹೋಗ್ಲ ಯಾರು ಈ ನಾಟಕ ಕಡೆ ಬಂದೆ ಬಂಗಾರದ ಮುಖವಾಡ ಬೋರ್ಡ್ ಒಂದು ಇಚ್ಚಿ ಬಂಗಾರದ ತೆನಸು ಬೋರ್ಡ್ ಒಂದು ಇಚ್ಚಿ ಕೊರಪಿನ ಮನಸ್ಸು ಬಂಗಾರದ ಇರ್ತಾರೆ ಆದ್ರೆ ಅವೇನು ಬಂತೀನಿ ಸಿಂಪಲ್ ಆದ ಮಕ್ಕಳು ಆ ಕಾಸನ್ನು ಸಮಾಜಕ್ಕೆ ಕೊರಲಿಂದ ಅದು ಬಣ್ಣೇನೆ ಟ್ರೋಲಾನಾಗ ಹೆಂಚಿನ ಅನ್ಕೊಂಡ ಅದು ದೈವ ಎಲ್ಲ ಮತ್ತು ಪಾತ್ರೆ ಇರ್ಕೊಂಡ ಒಂಚೂರು ಹಾಸ್ಯಪ್ರಿಯ ಹಾಸ್ಯವಾದ ಪಾತ್ರರು ಇದ್ದಾರೆ ದೈವಗಳು ಎತ್ತೋ ಕಡೆಟ್ ಇವನ್ ಭದ್ರಕಾಳಿ ಗಣೇಶಪುರಿಗೆ ಹೋದ ಭದ್ರಕಾಳಿಗೆ ಮಾಸದಿ ಪೂಜೆ ಅಲ್ಲ ಅವ್ರ ಮಾಂಸದಿ ಪೂಜೆ ಸಸ್ಯಾಹಾರಿ ಮಾಡ್ತದಲ್ಲ ಅವೇನು ಪ್ರತಿಪಾದನೆ ಮಾಡ್ತಿದ್ದಾರೆ ಹಾಸ್ಯದ ಅವೇನು ಪಂಡುಪರ ಯಾವ ಅವು ಮಲ್ಲ ಮಟ್ಟಡು ಅಂಡ ಅನ್ನ ಜಾಗ ಇಲ್ಲ ದೈವನ ಆರಾಧನೆ ಮಾಡ್ಕೋರು ಕರಿನವರೆಲ್ಲ ಕೂತಾರ ಕೊರಗ ಜನಡೆ ಬಂದು ಕೂತಿರು ಅನ್ನ ಜಾಗ ದಿನನಿತ್ಯ ದೈವ ಆರಾಧನೆ ಹಾಕೊಂಡು ದೈವ ನಿಂದನೆ ಯಾರು ಮಲ್ದಿನೇ ಜಿತೇಂದ್ರ ಸಿಂಗ್ ಮಲ್ತಿದ್ದರು ಇಡ್ಲಿ ಸಾಂಬಾರ್ದು ಒಂದು ವಿಷಯ ಮಲ್ಲ ಇಶ್ಯೂ ಆಟ ಮಣಿಕಂಠ ಮಹಿಮೆ ಈಜಿ ಏಕಲತೆ ರೆಕಾರ್ಡಿಂಗ್ ಇಜ್ಜಂತೆ ಗುಳಿಗ ನಾಟಕ ಇರೋ ವರ್ಷದ್ದು ಮಣಿಕಂಠ ಮಹಿಮೆ ಇರೋ ವರ್ಷದ್ದು ಮೆಂಕುಲ್ ಮೊದಲ ಅವನು 200 ಶೋ ಕೊಟ್ಟ ಪ್ರದರ್ಶನ ಆದರೆ ಈ ಲೆವೆಲ್ ಆತ ಈಗ ಡೈಲಿ ಆತ ತಿಂಗಳಿಗೆ 10 ಶೋ ತಿಂಗಳಿಗೆ 15 ಶೋ ಇಂಚ ಆತಲ್ಲ 5 ಶೋ ಇಂಚ ಆತಲ್ಲ ಬಟ್ ಅవి ಏನಿದೆ ಈ ಫಾರ್ಮ್ಯಾಟ್ಗೆ ಕಂತೀನಿ ನಮ್ಮ ರೆಕಾರ್ಡಿಂಗ್ ಬಿಟ್ಟು ಪಕ್ಕ ಸೆಟ್ಟಿಂಗ್ ಫಾಸ್ಟ್ ಚೇಂಜ್ ಆಗಿ ನಾನು ಮಲ್ತಿ ಪಕ್ಕ ಆ 200 ಸಂಖ್ಯೆ ನಾನು ಬಿಟ್ಟು ನಂಬರ್ 1 ಹಿಡಿದು ನಾನು ಆರಂಭ ಮಾಡ್ತೆ ಕೋಟೆ 33 ಜನ ಶೋ ಆಡು ಅವು ಶೋ ಆಗಿಲ್ಲ ಪ್ರಾಬ್ಲಮ್ ಆಗಿದೆ ನಿಮ್ಮ ಡೇಟ್ಸ್ ಪ್ರಾಬ್ಲಮ್ ಇತ್ತ ಮೈತಿದಿ ಡ್ರಾಮಾ ಇತ್ತೆ ಒಂದು ಯಾರು ಕಡಿಮೆ ಗುಡ್ನ ಶೋ 150 ಶೋ ಆಡು ಗುಡ್ನ ಡೇಟ್ಸ್ ಇಜ್ಜ ಅಂತ ಸ್ಯಾಟರ್ಡೆ ಸಂಡೇ ಅಂತೂ ಇಜ್ಜೆ ಅಂತ ವೀಕ್ ಡೇಸ್ ಎಲ್ಲ ಇಜ್ಜೆ ಅವಾಗ ಮೈತಿದಿ ಡ್ರಾಮಾ ಇಜ್ಜೆ ಅನ್ಕೊಂಡು ಐಕೆ ನಾನು ಲೇಟ್ ಮಾಡ್ತೀನಿ ಬೇರೆ ಡ್ರಾಮಾ ಕೊರಿಯೋದು ಬೇರೆ ಡ್ರಾಮಾ ಕೊರ್ಜೆ ಐಕೆ ನೋಡ ಕೊರಿ ಬಗ್ಗೆ ಡೇಟ್ಸ್ ಓಡಿ ಮಲಯಾಳಂలో ಲೇಟ್ ಮಾಡ್ತೀನಿ ನೋಡ ಮಂತ್ದಾಗ ಇವಾಗ ಡೇಟ್ಸ್ ಓಡು ಮೈತಿದಿ ಫೆಬ್ರವರಿ ಟು ಪಕ್ಕ ಒಂದು 30 ಶೋ ಕಂಟಿನ್ಯೂ ಉಂಟು ಅವೊಂದು ಬ್ಲಾಕ್ ಮಾಡ್ತಾ ದೀತೀನಿ ನಾನು ಆ ಡೇಟ್ಸ್ ಅವನ ಇದಿನ ಡ್ರಾಮಾ ಈ ರೀತಿ ಬಣ್ಣನೆ ಬಂದಿದೆ ನೀನು ಅವಂತೆ ಆತ ಹೋಯ್ತ ಅಂತ ಆ್ಯಕ್ಚುಲಿ ಡ್ರಾಮಾ ಹೋತು ಆ ಡ್ರಾಮಾಗೆ ಡೇಟ್ಸ್ ಇಜ್ಜಿ ಪ್ರಾಬ್ಲಮ್ ಅವಾಯಿ ಆ ಐಕ್ಯ ಒಂದೇ ನೀನು ರಡ್ ಮಾಡ್ಬೋದು ಒಂದು ಗೇಟ್ ಗುಳಿಗೆ ಮತ್ತು ಒಂದು ಗೇಟ್ ಮೈತಿದಿ ಮಾಡ್ಬೋದು ಒಂದು ಗೇಟ್ ಮೈತಿದಿ ಮಾಡ್ಬೋದು ಗುಳಿಗೆ ಮಾಡ್ತಾ ರೆಕಾರ್ಡೆಡ್ ಡ್ರಾಮಾ ಈಜಿ ಆ್ಯಂಡ್ ಮಲ್ಬರ್ನೇ ಜೊತೆ ಅಲ್ಲ ದಿನಕ್ಕೊಂದು ಪದ್ಧತಿ ನಿಂತದೆ ಈ ರೀತಿ ನಡೆಯಲ್ಲ ಎಲ್ಲ ರೀತಿ ನಡೆಯಲ್ಲ ಅದು ಸೇಮ್ ಅಂಚೆ ಸ್ಪಷ್ಟವಾದ ಕೇನುಂಡು
ಮ್ಯೂಸಿಕ್ ಡೈರೆಕ್ಟರ್ ನೆರವೇಜಿ ನೀನು ಅವ್ರು ಕೊಡ್ತಾರೆ ಕೋಡೆ ಹಿಂಗೆ ಕೊಡ್ತಿದ್ಯಾರ ನೆರವೇಜಿ ಒಂದೇ ಲೆಕ್ಕ ಹೋಗ್ಬೋದು. ಸರ್ ಇತ್ತೆ ಶಿವದೂತ ಈ ನಾಟಕ ಮಸ್ತ್ ಇಷ್ಟ ಸರ್ ಈ ಸಬ್ಜೆಕ್ಟ್ ತುಂಬ ಈ ದಾದೆಲ್ಲ ಈ ಹುಲಿಗ ದೈವ ನಡ್ಕೋಬಹುದು ದಾದರ ಈ ವಿಚಾರ ಈಗಿನ ಉಂಟ ದಯಪಂಡ ಬಂಡ ಇತ್ತ ಕಾಂತಾರ ಸಿನಿಮಾ ಬಂತು. ಕಾಂತಾರ ಸಿನಿಮಾ ಬಂದಾಗ ಈತ ರಿಷಬ್ ಶೆಟ್ಟರ್ ಪ್ರತಿಯೊಂದು ಈತ ಮುರಣ್ಣಿ ಗುರುಕುಲದ ಬರುತ್ತೆ ಮತ್ತೆ ದೈವದ ಅಭಯಕ್ಕೆ ಅಂದ್ರೆ ದೈವ ಅಭಯ ಕೊಡ್ತೀನಿ ಅಂದ ತುಳುನಾಡು ನಂಗೆ ಒಂದು ಸಿನಿಮಾ ಮಾಡ್ಕೊಂಡು ಬಂದಿದೆ ದೈವ ಅಭಯ ಕೊಟ್ಟು ಕಷ್ಟಕಾರಣ ಇರ್ತೀನಿ ಅಂದ್ರೆ ದೈವಗಳು ಅಭಯ ಕೊಡ್ತೀನಿ ಬಟ್ ಮಸ್ತ್ ಗೊಂದಲ ಹಾಕಣೆ ದಯಪಂಡ ಈ ಸಿನಿಮಾ ಬಂದ್ರೆ ಈ ನಾಟಕ ಮಾಡ್ತಾರೆ ಇಷ್ಟ ಈ ಅದು ಯಾರು ನೋಡುತ್ತೆ ನಾಟಕ ಮಲ್ಪುರ ಹಿಡಿದು ಗುಳಿಗನ ಮಸ್ತ್ ಕ್ಷೇತ್ರದಲ್ಲಿ ಇದೆ. ಶ್ರೀಮಂತ ರಾಜ ಗುಳಿಗ ನಡೆ ನಾನು ಫಸ್ಟ್ ಹೋಗ್ತೀನಿ ಅವಳು ಪಚ್ಚನಾಡಿ ಇಂಜಿನಿಯರ್ ಮತ್ತೊಂದು ನೆನಪಾನಾಗ ಎಡ್ಡೆ ಅವಾರ್ಡ್ ಅಂದ್ಕೊಂಡು ಪ್ರಸಾದ ಕೊರಪೇರೆ ಇದು ಆ ದೈವದ ಕೊಂಡಲ್ಲ ಇದೇ ದಿನ 551 ಶೋಡು ಇದಕ್ಕೆ 350 ಶೋ ಆತಿ ಪೂರ ಗುಳಿಗನ ಕಟ್ಟೆ ಕೊರಜನ ಕಟ್ಟೆ ಬಬ್ಬುನ ಕಟ್ಟೆ ಆತ ಕೈತಲೇ ಆತಿ ಅಪ್ಪ ಅವಳಿಗೆ ಪ್ರಸಾದ ಕೊರಪೇರು ಮತ್ತೆ ಮಾಡಿದ ಉಳಿಯಾಡ ಡ್ರಾಮಾ ಉಳಿಯ ಉಳ್ಳಾಲ್ತಿ ದೇವಸ್ಥಾನ ಬಾರಿ ಪವರ್ಫುಲ್ ಕ್ಷೇತ್ರ ಅಲ್ಪ ಗುಳಿಗೆ ಉಂಟಲ್ವ ಬಟ್ ಎಂಗಳ ರೊತ್ತು ಕೊಡ್ತಾರೆ ಮಾಡಿದ್ರೆ ಎಂಗಳು ನಾನ್ ವೆಜ್ ತಿನ್ನೋ ಅಂತ ಪ್ರಸಾದಕ್ಕೆ ತಂದು ಎಂಗಳಿಗೆ 5 ನಮಕಲ ಸಾಬಿನ ದುಂಬುಳ ಹೋದೆ ನಮಕಲ ಸಾಯಿ ಕೊಟ್ಟು ಪ್ರಸಾದ ಹೋದೆ ತಂದ ಸಹಜ ಅದು ಆ ಒಂಜಿ ದೈವದ ಎಂಗಳು ಕಥೆಯನ್ನು ಮಾಡ್ಕೊಂಡಾಗ ಆ ದೈವದ ಹೋದ ಆಶೀರ್ವಾದ ಆಗಿತ್ತನ್ನ ತಪ್ಪತ್ತದೆ. ಬಿಸ್ನೆಸ್ ಪೂರಾ ಬಿಸ್ನೆಸ್ ಏನು ಟಿವಿ ಮಂಡ್ಯ ಪುರೋಹಿತರದ ಅರ್ಚಕರು ಹಿಡಿದು ಬರ್ತೀನ ವೈಶಾವಟಿಗೆ ಮಟ್ಟ ಒಪ್ಕೊಂಡು ಬಿಸ್ನೆಸ್ ಆಯ್ತು ವಿತೌಟ್ ಪೇಮೆಂಟ್ ಏನು ಬೇಕಂದ್ರೆ ಸಾಧ್ಯ ಉಂಡಿಗೆ ಐಗೋರಿ ಮಾಡಿಟ್ಟು ಇವ್ರು ಭಜನೆ ಮಾಡ್ಕೋ ಅಂದ್ಕೊಂಡೆ. ಫಸ್ಟ್ ಟೌನ್ ಹಾಲ್ ಜನವರಿ 2, 2005 ಬಿಸ್ನೆಸ್ ಅಂತ ಮಾಡಿ ಅದೇ ಇದು ಹಿಂಗೆ ಆಪಾದನೆ ಮಾಡ್ಕೊನ ನರ್ತಕೇರು ಮಾಡಲಿ ಪೂರ ದೈವ ನರ್ತಕೇರು ನಂಬೂಜ ತುಯ್ಯರೇ ಬತ್ತಿನಗಳು ಕೋಪಡು ಬತ್ತಿನಗಳು ನಾಟಕದ ಉಲ್ಲೈ ಬತ್ತ ಮೇಲೆ ಮಂಟದ ಮಿತಿ ಕೈ ನಿಲ್ಬೋದು ಎಡ್ಡೆ ಅದನ್ನೇ ಎಡ್ಡೆ ಅವಳು ದೈವ ನರ್ತಕೇರು ನಲ್ಪ 5 ಅಜ್ಪಸಾರದೆ ತೊಂದರೆ ಒದಿಯ ಕೊಡ್ದೆ ತೊಂದರೆ ಯಾರು 30 ಜನನ ಕಟ್ಟೊಂದು ಒಂಜಿ ಲಾರಿನ ಪತ್ತೊಂದು ಒಂಜಿ ಬಸ್ಸನ್ನು ಪತ್ತೊಂದು ಸೌಂಡನ್ನು ಪತ್ತೊಂದು ಲೈಟನ್ನು ಪತ್ತೊಂದು ಸೆಟ್ಟಿಂಗನ್ನು ಪತ್ತೊಂದು ಮೂಜಿ ಪೇಪರ್ಡ್ ಜಾಹೀರಾತನ್ನು ಪಾಡು ಯಾರು ಅಜ್ಪಸಾರದಿತ್ತು ನಾ ಮಾತ್ರ ತೊಂದರೆ ಅವನದು ಒರಿಯ ಬಗ್ಗೆ ಅಜ್ಪಸಾರದಿತ್ತು ನಾ ಓಲ ಕಣ್ಣು ಬಿಟ್ಟೊಂದಿಚ್ಚು ದಾಳ ಮಾಡ್ತಾರೆ ಜೊತೆ ಕಾಂತಾರ ಕಾಂತಾರ ಪೂರೈತೆ ಕಾಂತಾರ ಬಂದಾಗ ಪೂರೆಲ್ಲ 5 ರಾತ್ರ ದೈವಾರಾಧನೆ ಕೊಂಚ ವರ್ಲ್ಡ್ ವೈಡ್ ಪ್ರಚಾರ ತಿಕ್ಕೊಂಡು ದೈವದ ಬಗ್ಗೆ ವಿದೇಶೋಡಿ ತಿನ್ನಕಲು ಬೇತೆ ರಾಜ್ಯೋಡಿ ತಿನ್ನಕಲು ಅಲ್ಲಿಗೆ ನೆನಪಾಂಡು ಪೂರೆಲ್ಲ ದೈವದ ಬಗ್ಗೆ ಆಸಕ್ತಿ ಬರ್ತಂಡು ಅಕಲಕಲ ದೈವ ದಾದ ಅಂತ ಐತ ಒಂದು ಬೆಲೆ ಬರ್ತಾನೆ ಅಂಚಿನ ಪೂರ ಆಂಡು ఒక ఊళ్ళో ఇచ్చే సమయం గురించి అది ఒక నెగటివ్ స్టార్ట్ ఆడు కాంతార జాతర కూడా దైవారాధన ఆడు ಬೆಲೆ ಕಮ್ಮಿ ಆಡು ಆಡ ಏನು ಪನ್ಪೇರು ಅಲ್ಪ ನಲಿಪುನಾಗ ಕಾಂತಾರದ ಹೊರ ಸಾಂಗಿಗೆ ನಲಿಪುನ ಪೂರೆಲ್ಲ ಅದೇ ಅಪ್ಪಗ ಕಾಂತಾರ ಬೋರ್ಡು ರಿಷಬ್ ಶೆಟ್ಟರ್ ಅಪ್ಪಗ ಬೋರ್ಡು ಅದೇ ಒಂದು ದಾದೆ ಗೊತ್ತದೆ ಊರು ಕೆಲಸ ಮಲ್ಪನಾಗಲ್ಲ ಎಂಕು ವಿರೋಧ ಬೈತಿ ಮನೆ ಮಾತೆಗಳ ಬೈದದು ಕಡಲ ಬಗ್ಗೆ ಮಲ್ಪನಾಗ ನೇತ್ರಾವತಿ ನದಿ ತಿರುವುದ ಬಗ್ಗೆ ಬಂದಿಗೆ ಅಲ್ಪನ ಅಂತ ಪ್ರಾಬ್ಲಮ್ ಆಗ್ತದೆ ಕೋಡೈನಿಯೆಲ್ಲ ಮಲ್ಪನ ವಿದೇಶಿ ಕಂಪನಿಯದ ಬಗ್ಗೆ ಅಲ್ಪನ ಅಂತ ಪ್ರಾಬ್ಲಮ್ ಆಗ್ತದೆ ಓರಿಯಲ್ ಸಲ ಆಗ್ತದೆ ಪ್ರಾಬ್ಲಮ್ ಪೂರ ಬಗ್ಗೆ ಏನು ಮಾಡ್ತಾರೆ ಅಟ್ಲ ಅವ್ರು ಬೋರ್ಡ್ ಐತೆ ಉಪ್ಪಳ ಜಿತೇಂದ್ರ ಕೇಂದ್ರ ಇದಕ್ಕೆ ಸಮಾಧಾನ ಆಗ್ತದೆ ಜನ ಹೋಗ್ತಾರೆ ದಾದ ಚತುರ್ಜಿ ಇದು ಕೂಡ ಕರೆಕ್ಟ್ ಕೂಡ ಏನನ್ನು ಹೋಗ್ತಿಲ್ಲ ದಾದ ಇದಕ್ಕೆ ಸಮಾಧಾನ ಆಗ್ತದೆ ಇಜ್ಜದೆ ಕ್ಲಿಯರ್ ಕೇಳ ಎಲ್ಲ ಫೋನ್ ಮಾಡ್ತೀನಿ ರೋಷಿ ಅಂದ್ರೆ ದೈವದ ಬಗ್ಗೆ ಕೂಡ ಟಿವಿ ಆರ್ಗ್ಯುಮೆಂಟ್ ಆಣ ಗುಡಿಗೆ ಅಂಚಿನ ಅರದಲ್ಲ ಪಾಡುವೇರ ಒಂದು ಕಲರ್ ಪಾಡ ದೈವದನೇ ಪಾಡುವಂದಾಂಡ ನಿಕ್ಕಲು ಕೋಲ ಮಲ್ಪನ ಅಂತ ಕೇಳುವೇರ ಅಕ್ಕುಲೆ ಅರ್ಥಾಂಡೆ ಒರಿಜಿನಲೇ ಇಂಕಲು ಕಲರ್ ಪಾಡುವಂದಾಂಡ ನಿಕ್ಕಲು ಕೋಲ ಕಟ್ಟೋಣ ನೇಮ ಕಟ್ಟೋಣ ಸರಶೆಟ್ಟಿಯ ಕೋರಿದಿನ ಸರಶೆಟ್ಟಿಯ ಕೋಲ ಕಟ್ಟಡ ಅಕ್ಕುಲೆ ಕಲರ್ ಮಾಡಿಕೊಟ್ಟು ಕಲರ್ ದಯ ಪಾಡಿ ಅಂತ ಕೇಳುವೆ ಒಂಚಿ ಇಂಕುಲು ಮಾಡ್ಕೊಂಡು ನಾಟಕ ಇಂಕುಲು ಮಾಡ್ಕೊಂಡು ಕೌಲ್ ಆಗ್ತಾ ಇಂಕುಲು ಮಾಡ್ಕೊಂಡು ನೇಮ್ ಆಗ್ತಾ ಇಂಕುಲು ಗುಡಿಗಾರ ಕತೆ ಮಾಡಿ ಯಾರಂಜಿ ಮಾಡ್ಬೇ ಕೈಲಾಸ ಅಂತ ಆರಂಭ ಆಗಿದೆ ಸುರೂತ ತುಳು ಸಿನಿಮಾನೇ ಆತಿನ ಸತ್ಯ ಹರಿಶ್ಚಂದ್ರ ಪೌರಾಣಿಕ ಸಿನಿಮಾಗಳು ಏತು ಬೈತಾರೆ ನಾನು ಶಿವ ಪಕ್ಕ ಪಾರ್ವತಿನ ಒಂದು ದೃಶ್ಯವನ್ನು ಕೊರಬಲ್ಯ ವೈಕುಂಠ ವಿಷ್ಣು ಪಕ್ಕ ಲಕ್ಷ್ಮಿನ ಒಂದು ದೃಶ್ಯವನ್ನು ಕೊರಬಲ್ಯ
ಚಾಮುಂಡಿನ ದೃಶ್ಯ ನೆನಪು ಕೊಟ್ಟೆ ದಾದೆ ತಪ್ಪುಂಡು ಮಲ್ಲ ಮೂಲಿತ ಮಾತ್ರೆಗಳ ಪಂಡ ಯಾರಿದ್ದೇನೆ ನಾಟಕ ಕುಂಬಾರ ಹೋಗ್ತಾರೆ ಮಾತ್ರೆಗಳ ಪ್ರಾಬ್ಲಮ್ ಒಬ್ಬರು ಕುಂಬಾರ ಬಟ್ ಕಲಾವಿದ ಕುಂಬಾರನ ಪರಕಾಯ ಪ್ರವೇಶ ಲೈಕ್ ಮೈಟು ಅಭಿನಂದ ಅದೇ ಡಿಫರೆನ್ಸ್ ಅವರು ದೈವಾರಾಧನೆ ಆರಾಧನೆ ಮಾಡ್ಕೊಂಡು ಅಕ್ಕಗೆ ಆವೇಶ ಆಗಿದೆ ಹೆಂಗೆ ಬನ್ನಿ ದೈವ ಬಿಟ್ಟು ಬಂದರೆ ಅಲ್ಪನೆ ಬೂರು ಲಕ್ಕೆ ನಿಂತಿರೋಕೆ ನಮ್ಮೊಂದು ಪುನಃ ಯಾರು ಭಕ್ತಿ ಯಾರು ಅಲ್ಪ ಬರೀ ಕುಂಬಾರ ಎಂದಾಗ ಅವು ಪರಕಾಯ ಪ್ರವೇಶ ಅವು ದೇವರನ್ನ ಆಟ ಆಡಿ ಪ್ರತಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಒಂದೊಂದು ಕುಂಬಾರವೇ ಅವು ಪರಕಾಯ ಪ್ರವೇಶ ಅವ್ರಿಗೆ ಬಿಡುದು ಎಂಗ್ಲೆ ಹೂವು ದೈವದ ಆವೇಶ ದೈವದ ಒಂದು ಉಂಟು ಆಶೀರ್ವಾದ ಉಪಯೋಗ ಆಶೀರ್ವಾದ ಇತ್ತಿನ ದಿನ ಪೂಜಿಸುವ ಮನ್ಪ ಆಶೀರ್ವಾದ ಅಂಡ ಉಭಯ ದೈವದ ಒಂದು ಪರಕಾಯ ಪ್ರವೇಶ ಕೊಡೋದು ಆವೇಶ ಅಂತ ಆಯ್ದ ಸಾಧ್ಯ ಇರ್ತದೆ ಅಪ್ಪಣ ಇಂಕಲು ನೀನು ಮಾಸ ತಿನ್ಪಿನಕಲು ಇಂಕಲು ಡ್ರಿಂಕ್ಸ್ ಮಾಡ್ಬೇಕು ಶುದ್ಧಾಚಾರ ನಿಂತು ಎಂಚ ಎಂಗ್ಲ ದೈವ ಬರ್ತೀನಿ ಬರಲಿ ಎಂಕಲು ನಾಟಕನೇ ಮಾಡ್ಕೊಳಲ್ಲ ಒಂಜಿದಾದ ಗೊತ್ತದೆ ಎಂಕುಲು ದೈವ ನಿಂದನೆ ಮಂತಿತ್ತಲ್ಲ ದೈವಕ್ಕೆ ಅಪಮಾನ ಮಂತಿತ್ತಲ್ಲ ಇದಕ್ಕೆ ದೈವದ ಬಗ್ಗೆ ಕರೆಕ್ಟ್ ಗೊತ್ತು ನೀವು ಆ ಭಾಗದ ಮಲಮಲ್ಲ ದೈವದ ನಿಕಾನ ಉಳ್ಳಾಲ ಸೋಮೇಶ್ವರ ಅಕ್ಷೇತ್ರ ಅವಳ ಚಾಮುಂಡಿಗಳಿಗೆ ನಿಕಾಲಿದ ಪವರ್ಫುಲ್ ಗುಳಿಗನ ಡ್ರಾಮಾ ಎಂಕುಲು ನಿಂದನೆ ಮಂತಿತ್ತಲ್ಲ ಅಪಮಾನ ಮಂತಿತ್ತಲ್ಲ ಒಂಜಿ ಶೋ ಅಂಡ್ ಆಯ್ದ ಸಾಧ್ಯ ಉಂಟಾಗಿದ್ದಕ್ಕೆ ಎಂಗ್ಲಿಗೆ ವಾ ಲೆವೆಲ್ದ ಪನಿಷ್ಮೆಂಟ್ ತಿಕ್ಕುದು ಎಲ್ಲಿ ಎಂಗೆ ಎಲ್ಲಿ ಒಪ್ಪನಾಗಕ್ಕೆ ನಿನ ಗೊತ್ತು ಗುರು ಅಷ್ಟೋಳು ಒಂದು ಬಬ್ಬುನ ಡ್ರಾ ಮಾಡು ಬಬ್ಬುನ ಬರೋದ ಜನ ಎಲ್ಲಿ ಒಂದು ಮಿಸ್ಟೇಕ್ ಆತೀನಿ ಒಂಜಿ ದಿನದಾದ ಅದೇನು ಮಾಡ ಒಂಜಿ ಒಂದು ಜಾತಿ ಬಾಂಗ್ಲೆ ಅಂಗಡಿಗೆ ಹೋದಾಗ ತೂತಪಟ್ಟಿಗೆ ಕೊರಂತೆ ಕೂದಿ ಅರ್ಥಾಂಡೆ ಬಬ್ಬುನ ಡ್ರಾಮಾ ತೂತಪಟ್ಟಿಗೆ ಕೊರಂತೆ ಕೂದಿ ಆ ಜಾಗೆಗೆ ನಾನು ತೂವೇ ಕೂರ್ತು ನಾನು ಅಲ್ಲ ಅಂತ ಪವರ್ಫುಲ್ ದೈವನ ಒಂಚೂರು ಹೆಚ್ಚು ಕಮ್ಮಿ ಅನ್ನೋ ಹುಡುಗಿಸಿ ದೈವದ ಆಶೀರ್ವಾದ ಹೆಚ್ಚಂತ ಹೋಗ್ಲಿಕ್ಕೆ ಮಲ್ಪರ ಸತ್ಯರಿ ಜೇಕುಲ್ ಮಾತಿನ ಪೂರ ಡ್ರಾಮಲ್ಲ ಪವರ್ಫುಲ್ ಚಾಮುಂಡಿ ಗುಳಿಗ ಹೆಚ್ಚೆಂಚಿನ ಗುಳಿಗನ ಕ್ಷೇತ್ರದ ಕಲ್ಲದ ಕೈತಲ ಎಂಬುದು ನಾಟಕ ಮಾಡಿ ಫಸ್ಟ್ ಏನು ಮಾತ್ರ ಬೋಟಿಗೆ ಇರ್ತದೆ ಸ್ಟಾರ್ಟಿಂಗ್ ಗುಳಿಗನ ಕಟ್ಟೆದ ಕೈತಲ ಡ್ರಾಮಾ ಮಾಡ್ಕೊಂಡಾಗ ಯಾರು ಅಂತ ಅಪ್ಸೆಟ್ ಆಗ್ತೀನಿ ಒಂದು ಒಕ್ಕೆ ಕಟ್ಟೆ ಇಚ್ಚಿನ ಬೋಟಿಗೆ ಅದೇ ಮಾಡಿ ಕಟ್ಟೆ ಇತ್ತಲೇ ಡ್ರಾಮಾ ಎಡ್ಡೆ ಹೋಗ್ಕೊಂಡು ಓಕೆ ಧನ್ಯವಾದ.